ಯಾರು ನನ್ನ ತಂದೆ? ಇಲ್ಲಿಗೆ ಯಾಕೆ ಬಂದೆ?
ದುಷ್ಟ ಕಲ್ಮಶದಿಂದಲೇ ಹುಟ್ಟಿದ ಉಭಯ ರಕ್ಷಕರು ನನ್ನನ್ನು ಕಂಡು ತಿನ್ನುವುದಕ್ಕಾಗಿ ಓಡಿಸಿಕೊಂಡು ಬರ್ತಾ ಇದ್ದಾರೆ ಪ್ರಭು. ಅವರ ಬಾಯಿಂದ ಪಾರಾಗುವುದಕ್ಕೆ ಬೇಕಾಗಿ ಅದೆಷ್ಟೋ ಯತ್ನ ಪಟ್ಟೆ, ಆದರೆ ಉಳಿಯುವ ಸ್ಥಿತಿಯಲ್ಲಿ ನಾನಿಲ್ಲ. ಇದೋ ನಿನ್ನನ್ನು ನಟಿಸುತ್ತಾ ಇದ್ದೇನೆ, ಕಾಪಾಡು. ಇಲ್ಲ, ಫಲ ಆರ್ಭಟ ಕೇಳುತ್ತಲೇ ಉಂಟು. ನನ್ನನ್ನು ರಕ್ಷಿಸುವವರು ಇಲ್ಲವೇ? ಹರಿಗೆ ಬೇಡ ಅಂತಾದರೂ ಮಾತೆಗೆ ಮಗ ಬೇಡ ಅಂತಾಗುವುದಕ್ಕಿರುವಲ್ಲ. ಓ ಜನನಿ, ಆದಿಮಾಯೇ, ಮಾತಾಯೇ. ಅದೇ ವೇಳೆಯಲ್ಲಿ ನಾರಾಯಣ ತನ್ನ ಕಿವಿಯಿಂದ ತಾಯೆ ಅದರಿಂದಲೇ ಸಿಕ್ಕಿದ ನೀರುವ ಸ್ಥಳನು ನಮ್ಮನ್ನು ಕಣ್ಣು ತಿನ್ನುವುದಕ್ಕಾಗಿ ಆರಿಸಿಕೊಂಡು ಬರ್ತಾ ಇದ್ದಾರೆ ತಾಯೆ. ಆ ವಿಧದ ಮೃತ್ಯುವಿನ ಬಾಯಿಯಿಂದ ಪಾರಾಗುವುದಕ್ಕೆ ಬೇಕಾಗಿ ಅದೆಷ್ಟೋ ಪ್ರಯತ್ನ ಪಟ್ಟೆ ನಮ್ಮ. ಆತರ ಉಳಿಯುವ ಸ್ಥಿತಿಯಲ್ಲಿ ನಾನಿಲ್ಲ. ತಿಳಿಸುವ ಸುತ್ತಲೂ ನೋಡುವಾಗ ಎಲ್ಲವೂ ವ್ಯತ್ಯಾಸವಾಗಿದೆ. ಯಾಕಾಯ್ತು, ಯಾರಿಂದಾಯಿತು ಅಂತ ಯೋಚನೆ ಮಾಡುವಾಗ
ತಿರುಕಬೇಕಂತಿದ್ದು ನನ್ನನ್ನು ತಿರುಕೆ ಅಂತ ಹೇಳ್ತಾ ಇದ್ದೀರಲ್ಲ, ಗಂಟಲಲ್ಲಿ ಇಳುವ ಸುತ್ತು ಇದಲ್ಲ, ವಿಷಾದ ನಂಜಾದ್ರೆ ಏನ್ ಮಾಡಾದಿ ಈ ಪ್ರಾಣಿಯನ್ನು ಮೂರು ಪಾಲು ಮಾಡಿ ಕಟ್ಟಲಿನ ಮೇಲೆ ಎರಡು ನಿನಗೆ ಒಂದು ಸಾಕ, ಕಡಿಮೆ ಆಯ್ತು ಅಂತ ಮತ್ತೆ ಹೇಳಲಿಕ್ಕಿಲ್ಲ. ಇಲ್ಲ ಇಲ್ಲ ಹಾಗೆ ಪಾಲು ಮುಗಿಸು. ಸ್ವಂತದಿಂದ ಹೋರಾಟ ಆಡ್ಲಿಕ್ಕೆ ಹಾಗಿದ್ರೆ ನೀವೇ ನೋಡಬಹುದು. ಒಂದು ಕಾಲು ನಿನಗೆ, ಒಂದು ಕಾಲು ನನಗೆ, ಎರಡೂ ಅದೇ ಲೆಕ್ಕ ಹಿಡಿತಲ್ಲ ನಾನು. ಮತ್ತೆ ಒಂದು ಕಾಲು ನೀವು, ಒಂದು ಕಾಲು ನನಗೆ, ಬರವಾಗಿ ಹೇಳಿ ಅದು ಎಷ್ಟು ಅಷ್ಟು ಹೇಳಿ. ಮಧು ಕೈಟದರ ಹೊಗಳುತ್ತ ನಿಂತೆಂದ 5,000 ವರ್ಷಗಳವರೆಗೆ ಹೋರಾಟವನ್ನೇನೋ ಮಾಡಿದ್ರು ಕೂಡ ಜಯ ಅಪಜಯದ ತೀರ್ಮಾನ ಆಗದಿದ್ದರೂ ಕೂಡ ಸ್ವಾತಂತ್ರ್ಯ ನಟಿಸಿ ಜನರ ಮೇಲೆ ಬೀಳಬೇಕಾಯಿತು ಎಂಬುದರ ಅರ್ಥ ಏನು? ನನ್ನಿಂದ ಆಗುವುದಿಲ್ಲ ಎಂದು ಬಿಟ್ಟು ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅಂದ ಬಳಿಕ ಮುಂದೆ ಅಂತೇಳಿ ಯೋಚನೆ ಮಾಡಿ ತಾಯಿಯ ಪಾದವೇಗತಿ ಅಂತ ಹೇಳಿ ಭಕ್ತಿಯನ್ನು ಮಾಡಿ ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಹೇಳಿದ ಹಾಗಾಯಿತು. ಶಕ್ತಿಯಿಂದ ಆಗದಿದ್ದರೆ ವಾದ ವಿವಾದ ಸರಸ ಸಂಭಾಷಣೆ ಮತ್ತೆ ಸಹಪಂಕ್ತಿ ಭೋಜನಕ್ಕೆ ಒಂದು ಸರಿ ಮತ್ತೊಂದು ಸಮಾಂತ ಬೇಕು. ನೇರವಾಗಿ ಹೇಳಿದ್ರೆ ನಿನಗೆ ಸರಿ ಇಲ್ಲ, ನಿನಗೆ ಸರಿಯೇ ಇಲ್ಲ ಅಂತ ಹೇಳಿದ್ದಲ್ಲ. ನಿನಗೆ ಒಂದು ವೇಳೆ ಸರಿ ಅಂತಾದ್ರೆ ನೀನಂತದ್ದು ಹುಬ್ಬು ಹಾರಿಸುವುದು, ಕಣ್ಣು ತಿರುಗಿಸುವುದು ನಿನಗೆ ಸಮ ಉಂಟಾ? ಯಾವುದು ಒಟ್ಟಾಗಿ ಹೋರಾಟಕ್ಕೆ ನನ್ನಲ್ಲೇ ಬಂದಾಗ ನಾನು ನಿನಗೆ ಸಮ ಅಲ್ವಾ? ಅಂದ ಬಳಿಕ ನಾನು ನಿಲ್ಲಿಸಬೇಕಾಗಿತ್ತಲ್ಲ. ನಿಲ್ಲಿಸುವಾಗ ಆದ ಅನುಭವವನ್ನು ಆಡಿದ್ರೆ ಅದು ತಪ್ಪು ಅಂತ ಆಗ್ಲಿಕ್ಕಿಲ್ಲ. ದಿವ್ಯ 5,000 ವರ್ಷಗಳವರೆಗೆ ನಡೆದ ಹೋರಾಟದಲ್ಲಿ ಕೆಲವು ಮತ್ತು ಸೋಲು ಇದರ ತೀರ್ಮಾನ ನೇರವಾಗಿ ಹೇಳ್ತೇನೆ. ಇಷ್ಟದವರೆಗೆ ನಡೆದ ಕಾಳಗದಲ್ಲಿ ಗೆದ್ದವರು ನೀವೇ.
ಜನದ ಮತ್ತೆ ನಾನು ಇಲ್ಲ ಅಂತ ಹೇಳಿದ್ರು. ಮತ್ತೆ ಸೋತವನು ನಾನೇ. ಮತ್ತೇನು ಇಲ್ಲ ನಿಮ್ಮ ಪೂರ್ಣ ವಿರಾಮ. ನೀನು ಗೆಲ್ಲುವುದಕ್ಕೆ ಕಾರಣ ನಿಮ್ಮ ತೋಳಿನ ಬಲ, ಭುಜದ ಶಕ್ತಿ. ಇದನ್ನು ಕಂಡು ಸಂತೋಷವಾಯಿತು. ನಿನಗೆ ದ್ಯೋತಕವ ಎಂಬಂತೆ ಏನಾದ್ರೂ ಕೊಡಬೇಕು ಅಂತಾಗಿದೆ. ನನಗೆ ಗಂಡತನ್ನು ಕೊಡುವುದಲ್ಲ, ನಿನಗೆ ಬೇಕಾದನ್ನು ಕಾಲು ಹಿಡಿದು ಬೇಡಿನೇ ಬೇಡಿದ್ದನ್ನು ಕೊಡ್ತೇನೆ. ನಾನು ಬಟ್ಟೆ ನಾನು ನಿನಗೆ ನೀನು ಬೇಡಿದರೆ ನೀನು ನಮ್ಮ ನೀನು ಸೋತ, ನಾನು ಸೋತ, ನಾವು ಗೆದ್ದ. ಗೆದ್ದು ನಿನ್ನಿಂದ ಬೇಡುವಷ್ಟು ಸಣ್ಣ ಜನ ಅಲ್ಲ. ಮತ್ತೆ ನಿನಗೇನಾದ್ರೂ ಬೇಕಿದ್ದೆ ಕೈ ಬೇಡಿಸಿ ಬೆನ್ನು ಬಗ್ಗಿಸಿ ತಗ್ಗಿಸಿ ಕಾಲು ಹಿಡಿದು ಕೇಳುವಾಗ ನಿನಗೆ ಬಡಿಯುವಂತ ಯೋಗ ಉಂಟು ಅಂತಾದ್ರೆ ನಾವು ಕೊಡುವುದಕ್ಕೆ ನೀನು ನನಗೆ ಕೊಡಬೇಕು ಅಂತ ಹೇಳುವ ವಾಡಿಕೆಗೆ ಆಡುವ ಈ ರೀತಿಯಾಗಿ ಒಂದು ಕ್ರಮ ಉಂಟೇನು? ನಾನು ಭಯಗೊಂಡವ ಮೊದಲೇ. ಯಾಕೆಂದ್ರೆ ಸಾಕು ಎಂತ ಬೇಕಾಗಿ ನಾನು ಹೇಳಿದಾಗೆ ಕೇಳ್ತೀರಲ್ಲ, ಅಲ್ಲಲ್ಲ ಹೇಳಿದ್ದನ್ನು ಹಾಗೆ ಕೇಳ್ತೀರಲ್ಲ ಅಂತ. ಮತ್ತೆ ಹೇಳಿದ ಹಾಗೆ ಕೇಳಿದ ಮತ್ತೆ ಬೇರೆ ಕೇಳ್ತದೆ. ಮತ್ತೆ ನೀವು ಸಿಟ್ಟು ಬರಬೇಕೆ? ಸಿಟ್ಟು ಬರದೆ ಯಾಕೆ? ಉಂಟಲ್ಲ. ಇಲ್ಲ ಇಲ್ಲ, ನೇರವಾಗಿ ಮಾತಾಡ್ತೇನೆ. ನಾನು ಕೇಳಿದ್ದನ್ನು ಕೊಡ್ತೇನೆ, ಕೈ ತಪ್ಪಿ ಮಾತು ಕೊಡ್ಬೇಕು, ಆಮೇಲೆ ಕೇಳ್ಬೇಕು. ನೀನು ಏನು ಕೇಳ್ತೀವೋ ಕೊಡುವುದಕ್ಕೆ ಕೈಯೊಳಗೆ ನನ್ನ ಕೈಯೊಳಗೆ ಅದಕ್ಕೆ ತಪ್ಪು ಇಲ್ಲ. ಅದರಿಂದ ಕಜೆ ಇಲ್ಲದಿದ್ರೆ ಈ ರೀತಿಯಾಗಿ ನುಡಿತಿದ್ದೀರಿ. ನಾನು ಕೇಳಿದ್ದನ್ನು ಮತ್ತೆ ಇಲ್ಲ ಅಂದ ಬಳಿಕ ಕೇಳಲೇ ತಕ್ಕನೆ ನೀಡಿರಿ ನಿಮ್ಮಯ ಶಿರಪ್ರೇರಣೆ ಮಕ್ಕಳೇ. ಕೊಯ್ಯುವುದಕ್ಕೆ ಯೋಚಿಸಿದ ಮಾತಿನ ಬಲೆಯಲ್ಲೇ ಬಂಧಿಸುವುದಕ್ಕೆ ಯತ್ನಿಸ್ತಾ ಇದ್ದಾನೆ. ಏನು ಬೇಕು ನನಗೆ? ಕೈ ತಟ್ಟೆ ನಂಬುಗೆ ಮತ್ತು ನಿಂತಿದ್ದೇವೆ. ಇನ್ನು ಆಡಿದ ಮಾತಿಗೆ ತಪ್ಪುವುದು ಅಣ್ಣು. ನೀನೀಗ ಕೂಗೋದು ಯಾಕ? ನಾನು ನೀನು ಸಾಹಿತಿಯಲ್ಲ. ಬೇಸರಿಸಬೇಡ. ನಾನು ಬದುಕುವ ದಾರಿ ಕಂಡುಕೊಂಡೆ. ಹಾಗಾಗಿ ಏನು ಮಾಡುವುದಕ್ಕೂ ಸಿದ್ಧನಿದ್ದ. ಏನಕ್ಕೇನೂ ಮಾಡಿ ಈ ಸಲ ಒಂದು ಉಪಕಾರ ಮಾಡು ಸಾಕು. ಮತ್ತೆ ನಿನ್ನನ್ನು ಮರೆಯುವುದಿಲ್ಲ. ನಾನು ಮಾತು ಕೊಟ್ಟಿದ್ದೇನೆ, ನೀನು ಪ್ರಾಣ ನಾನು ಸತ್ತು ನೀನು ನಮ್ಮನ್ನು ಒಪ್ಪಿಸಿದ್ದಾನೆ. ಅವನಿಗೂ ಕುಟುಂಬದ ಬಾಯಿಯಲ್ಲಿ
ಗಜ ಮೊತ್ತ ಪಂಚವಕ್ರ ಮೃತ್ಯುಂಜಯ ಮೊತ್ತಲಾದ ದೈತ್ಯಾನ್ವಯಕ್ಕೆ ಗಜಗಳ ಪಶ್ಚಾತ್ಯವಿದ್ದಂತೆ ನೀನು ಎನ್ನುವಾಗುತ್ತಾ ನಿನ್ನ ಕಣ್ಣ ಕಲ್ಪಿಸದಿಂದಲೇ ಕನ್ನಮ್ಮಗಳಾಗಿ ಪ್ರಾದುರ್ಭಾವಕ್ಕೆ ಬಂದರು ತಂದೆಯಾದ ನಿನ್ನನ್ನು ರೂಪಿಸುವಲ್ಲಿಯ ಸಮರ್ಥರಿಯಾಗಿದ್ದೀವಿ ನೀನೇ ನಿನ್ನ ಜ್ಞಾನ ಶಕ್ತಿಯ ಮೂಲಕ ನಾವು ಮಕ್ಕಳು ಮಾತನ್ನು ಈಡೇರಿದ್ದ ಹಾಗಾಯಿತು ಮೇಘ ನಿರ್ಮಾಣ ಮಾಡಿಯೂ ಆಯಿತು ಭಯದಿಂದ ನಾಭೀಕಮಲದಲ್ಲಿ ಅಡಗಿದಂತೆ ಯಾವ ಬ್ರಹ್ಮನಿಗೆ ಸೃಷ್ಟಿ ಮಾಡುವುದಕ್ಕೆ ಸೂಚನೆ ಕೊಟ್ಟ ಹಾಗಾಯಿತು ನಮ್ಮ ಕರ್ತವ್ಯ ಮಾಡಬೇಕಿದ್ರೆ ಸೇರಿಕೊಳ್ತೇನಂತೆ